ಅದಕ್ಕೆ ನಾವು ಯಾರು ಮನುಷ್ಯ ಯಾರು ಓಟ್ ಹಾಕ್ತಾನೆ ಬಿಡ್ತಾನೆ ಅದು ಅವ್ರಿಗೆ ಬಿಟ್ಟದ್ದು. ಈ ನೀವು ಹೇಳೋದು ಹೊಂದಾಣಿಕೆ ಆಗಿದ್ದೀರಿ ಅಂತ ಹೇಳುವಂಥ ಅರ್ಥದಲ್ಲಿ ಹೇಳ್ತೇವೆ. ಕೊಂಡುಕೊಳ್ಳೋದು ಬೇಕು. ನಾವು ಒಂದು ಸೀಟ್ ಅವ್ರು ಕೊಡಬೇಕು, ಅವ್ರು ನಮ್ಗೊಂದು ಸೀಟ್ ಬಿಡಬೇಕು, ಅಥವಾ ಅವ್ರು ಘೋಷಣೆ ಮಾಡಬೇಕು, ಇದು ಬೇರೆ ವಿಚಾರ. ನಾವು ಅವರು ಹೊಂದಾಣಿಕೆ ಆದಂಥ ಯಾವ ಒಂದು ಪುರಾವೆ ಕೂಡ ನಿಮ್ಮ ಮತ್ತೆ ಹೇಳ್ತೀರಿ, ಯಾವ ಆಧಾರದಲ್ಲಿ ಹೇಳ್ತೀರಿ? ನಮಗೆ ಎಲ್ಲರ ಮತ ಕೂಡ ಬೇಕು, ಆದರೆ ನಾವು ಯಾರ ಜೊತೆನೂ ಕೂಡ ಏನು ಕೊಂಡುಕೊಳ್ಳುವ ವ್ಯವಸ್ಥೆ ಆಗಿಲ್ಲ. ಆ ಥರದ್ದಾಗಿ ತಾವೆಲ್ಲ ಅದನ್ನ ಒಂದು ಅಪಪ್ರಚಾರ ಮಾಡೋದು, ನಾವೆಲ್ಲ ಹಾಗೆ ಹೀಗೆ ಅಂತೀವಿ. ನಾವಂದ್ರೆ ನೀವಂದ್ರೆ ಬಿಜೆಪಿ ಅಂತ ಹೇಳ್ತೀವಿ, ನಿಮ್ಮ ಮೂಲಕ ಬಿಜೆಪಿಗೆ ಹೇಳ್ತೀವಿ. ನೀವಂದ್ರೆ ಪೇಪರ್ನವ್ರಿಗೆ ಹೇಳೋದು ಅಂತ ಹೇಳಿದ್ರೆ ಬಿಜೆಪಿಗೆ ಹೇಳೋದು. ಆ ಪ್ರಕರಣ ತನಿಖೆ ಆಗ್ತಾ ಇಲ್ಲ ಅಂತಲ್ಲ, ಅದರ ಬಗ್ಗೆ ಅದಕ್ಕೆ ಒಂದು ನಿರ್ದಿಷ್ಟವಾದ ವಿಷಯವನ್ನ ಮಾಡಿಕೊಂಡು ಅದರ ಬಗ್ಗೆ ಕ್ರಮವನ್ನು ಕೈಗೊಳ್ತಾರೆ. ಭ್ರಷ್ಟಾಚಾರ ಆಗಿಲ್ಲ ಅಂತ ಹೇಳೋದು ನೀವು ಅಲ್ಲ, ಆಗಿದೆ, ಭ್ರಷ್ಟಾಚಾರ ಮಾಡಿದ್ದಾರೆ, ಅವ್ರ ಮೇಲೆ ಕ್ರಮವನ್ನು ಕೈಗೊಳ್ತಾರೆ ಸರ್ಕಾರ.